ಆಹಾರ ಪದ್ಧತಿ ಬದಲಾವಣೆ ಮಾಡ್ತಾರಂತೆ. ಎಲ್ಲಿ ಹೇಳಿದೆ ಅವನು? ಯಾರ ಮಂಗಳಸೂತ್ರ ನಾವು ಕದ್ದಿದ್ದೇವೆ? ಮಂಗಳಸೂತ್ರ ಕದ್ದಿದ್ರೆ ಪ್ರಧಾನಮಂತ್ರಿಯವರ NDA ಸರ್ಕಾರ ಮತ್ತು ಅವರ ಜನರು ಬಿಟ್ಟರೆ ಕಾಂಗ್ರೆಸ್ನವರು ಯಾವತ್ತೂ ಅಂತ ಕೆಲಸ ಮಾಡಿಲ್ಲ. ನಾವು ಮಂಗಳಸೂತ್ರವನ್ನು ಉಳಿಸುವ ಕೆಲಸ 5 ಗ್ಯಾರಂಟಿಗಳ ಮುಖಾಂತರ ಇಡೀ ರಾಜ್ಯದ ಹೆಣ್ಣು ಮಕ್ಕಳ ಒಂದು ಜೀವನಕ್ಕೋಸ್ಕರ ನಾವು ಅವರಿಗೆ ಭದ್ರತೆ ಕೊಟ್ಟಿದ್ದೇವೆ ಬಿಟ್ಟರೆ ಯಾರ ಮಂಗಳಸೂತ್ರಕ್ಕೂ ಕೈ ಹಾಕಲಿಲ್ಲ ಕಾಂಗ್ರೆಸ್. ಇವತ್ತು ಹಾಸನದಲ್ಲಿ ನೋಡ್ತಾ ಇದ್ದೇವೆ ಎಷ್ಟು ಮಂಗಳಸೂತ್ರಗಳು ಕಳಚಿ ಬೀಳ್ತವೆ ಅಂತ. ಸಾವಿರಾರು ಮಂಗಳಸೂತ್ರಗಳು. ಕುಮಾರಸ್ವಾಮಿ ಅವರು ಹೇಳ್ತಾರೆ ನಮಗೆ ಮತ್ತು ದೇವೇಗೌಡರಿಗೆ ಮಹಿಳೆಯರಂದರೆ ಬಹಳ ಗೌರವ. ಇವರ ಗೌರವನೂ ಗೊತ್ತಾಗಿದೆ. ಇಲ್ಲದಲ್ಲಿ ಸಲ್ಲದ ಊಹಾಪೋಹಗಳನ್ನು ಆಧಾರ ಕೊಡಲಿ. ಇವರು ಏನು ಆಧಾರ ಇದೆ ಇವರಿಗೆ? ಆಧಾರ ಬಿಡುಗಡೆಯನ್ನು ಮಾಡಬೇಕು. ಈ ಎಲ್ಲ ಸ್ಟೇಟ್ಮೆಂಟ್ಗಳು, ಗೋಹತ್ಯೆ ಇರಲಿ, ಮೀಸಲಾತಿ ಇರಲಿ, 370ನೇ ವಿಧಿ ಇರಲಿ, ಭ್ರಷ್ಟಾಚಾರ ಇರಲಿ, ಮಂಗಳಸೂತ್ರ ಇರಲಿ, ಆಹಾರ ಪದ್ಧತಿ ಇರಲಿ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಏನು ಕಸಿಕೊಳ್ತಾರೆ, ಏನು ಶ್ಯಾಮ್ ಪಿತ್ರಾಡ ಏನೋ ಸ್ಟೇಟ್ಮೆಂಟ್ ನಾನು ಸಹ ಓದಿದ್ದೇನೆ, ನೀವು ನೋಡಿರ್ಬೋದು ಆ ವಿಡಿಯೋ. ಏನಿದೆ ಅದರಲ್ಲಿ? ಏನೋ ಅಮೆರಿಕದ ಸಿಸ್ಟಮನ್ನು ಅವರು ರೆಫರ್ ಮಾಡಿದ್ದಾರೆ ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ. ಹಿಂದೆ ಕೂಡ ಈ ದೇಶದಲ್ಲಿ ಕೂಡ ಇದು ಇತ್ತು, ಯಾವುದು ಎಸ್ಟೇಟ್ ಡ್ಯೂಟಿ ಅಂತ ಇತ್ತು. ರಾಜೀವ್ ಗಾಂಧಿ ಅವರದಂತೂ ತೆಗೆದಿದ್ದಾರೆ, ಮತ್ತೆ ಹಾಕ್ತಾರೆ. ಇಂಥ ಪುಲ್ವಾಮಾ ಇಂಥದನ್ನೆಲ್ಲ ಸೃಷ್ಟಿ ಮಾಡಿ ಜನರ ಮನಸ್ಸನ್ನು ತಿರುಗಿಸಿ ಓಟ್ ಪಡೆದು ಸರಿ ಅಭ್ಯಾಸ ಆಗಿ ಹೋಗಿದೆ ಇವರಿಗೆ. ಈ ಸಲ ಬುದ್ಧಿ ಕಲಿಸ್ತಾರೆ ಜನರು. ಎಷ್ಟು ಅಂತ ಸಹಿಸ್ಕೊಳ್ತಾರೆ? 10 ವರ್ಷದ ದುರಾಡಳಿತವನ್ನು ಸಹಿಸ್ಕೊಂಡಿದ್ದಾರೆ. ಇನ್ನೂ ಜನರು ಸಹಿಸ್ಕೊಳ್ಳೋದಿಲ್ಲ. ಇವರ ಕೊನೆ ಕಾಲ ಬರ್ತಾಯಿದೆ. ಅದಕ್ಕೋಸ್ಕರ ಸುಳ್ಳಿನ ಸಲಮಾನೆಗಳನ್ನು ಇವರು ಬಿಡ್ತಾ ಇದ್ದಾರೆ. ಬಿಟ್ಟರೆ ಇವರಿಂದ ಏನು ಈ ದೇಶಕ್ಕೆ ಆಗುವುದಿಲ್ಲ. 10 ವರ್ಷ ಜನತೆಗೆ ಚೊಂಬು ಕೊಟ್ಟರು. ಈ ಸಲ ಚೊಂಬು ಹಿಡ್ಕೊಂಡು ತೀರ್ಥಯಾತ್ರೆ ಮಾಡುವ ಸರದಿ ಅವರಿಗೆ ಬರ್ತದೆ. ಜನರಿಗೋಸ್ಕರ ಇವತ್ತು ನಮ್ಮ ರಾಜ್ಯ ಗ್ಯಾರಂಟಿಗಳನ್ನು ಕೊಟ್ಟು ಅವರ ಬದುಕು ಕಟ್ಟಿಕೊಟ್ಟಿದೆ. ಯಾವತ್ತೂ ಕೂಡ ಜನತೆಯ ಪ್ರೀತಿ ವಿಶ್ವಾಸವನ್ನು ಕಾಂಗ್ರೆಸ್ ಗಳಿಸಿದ ಹೊರತು NDA BJP ಹಾಗೆ ಯಾವತ್ತೂ ನಾವು ಜನರನ್ನು ಭ್ರಷ್ಟಾಚಾರಕ್ಕೆ ಅಥವಾ ಜನರನ್ನು ಯಾವುದೇ ರೀತಿ ದಿಕ್ಕು ತಪ್ಪಿಸುವಂಥ ಕೆಲಸ ಕಾಂಗ್ರೆಸ್ ಮಾಡಿಲ್ಲ ಅನ್ನೋಂಥ ವಿಚಾರವನ್ನು ಹೇಳ್ತಾ, ಮಂಗಳೂರು ಲೋಕಸಭಾ ಕ್ಷೇತ್ರವನ್ನು ನಾವು ಈ ಸಲ ಖಂಡಿತವಾಗಿ ಗೆಲ್ತೇವೆ. ಜನತೆ ನಮ್ಮ ಪರವಾಗಿ ಮತದಾನವನ್ನು ಮಾಡಿದ್ದಾರೆ. ನಮ್ಮೆಲ್ಲರ ನಾಯಕರುಗಳು ಕೂಡ ಶ್ರಮದ ಫಲವಾಗಿ ಈ ಒಂದು ಚುನಾವಣೆ ನಮ್ಮ ಕೈ ಸೇರ್ತದೆ ಅನ್ನುವಂಥ ಒಂದು ಭರವಸೆ ನಮ್ಮಲ್ಲಿ ಇದೆ.